ನವಮಂಗಳೂರು ಬಂದರಿಗೆ ಆಕ್ಸಿಜನ್ ಟ್ಯಾಂಕರ್ಗಳನ್ನು ಹೇರಿಕೊಂಡು 5ನೇ ಬಾರಿಗೆ ನೌಕಾಪಡೆಯ ಹಡಗು ಬಂದಿದೆ. ಸಮುದ್ರ ಸೇತು 2ನೇ ಭಾಗವಾಗಿ ಮಂಗಳವಾರ ಬೆಳಿಗ್ಗೆ NMPDಗೆ INS ಶಾರ್ದುಲಾ ನೌಕೆ ಆಕ್ಸಿಜನ್ ಹೊತ್ತಂತಹ ಟ್ಯಾಂಕರ್ಗಳನ್ನು ಹೊತ್ತುಕೊಂಡು ಬಂದಿದೆ. ಇಂಡಿಯನ್ ಕಮ್ಯುನಿಟಿ ಸಪೋರ್ಟ್ ಗ್ರೂಪ್ನವರು ಈ ಆಕ್ಸಿಜನ್ ಅನ್ನು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಚೇರ್ಮನ್ ಶಾಂತರಾಮ್ ಶೆಟ್ಟಿ, ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ರೆಡ್ ಕ್ರಾಸ್ನ ಕರ್ನಾಟಕ ರಾಜ್ಯ ನಿರ್ಮಾಣ ಸಮಿತಿ ಸದಸ್ಯ ಯತೀಶ್ ಬೈಕಂಪಾಡಿಯವರು ಈ ಆಕ್ಸಿಜನ್ ಸರಕನ್ನು ಮಂಗಳವಾರ NMPDಯಲ್ಲಿ ಸ್ವೀಕರಿಸಿದರು. ಈ ವೇಳೆ ADGP ಪ್ರತಾಪ್ ರೆಡ್ಡಿ, ಜಿಲ್ಲಾಧಿಕಾರಿ ಡಾಕ್ಟರ್ G ರಾಜೇಂದ್ರ, ಪೊಲೀಸ್ ಆಯುಕ್ತ N ಶಶಿಕುಮಾರ್, DCP ಹರಿರಾಮ್ ಶಂಕರ್, ACP ಮಹೇಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅತ್ಯಂತ ಅಗತ್ಯವಾಗಿರುವಂಥದ್ದು ಮತ್ತು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಆಕ್ಸಿಜನ್ ಅನ್ನೋದು ಬಹಳ ಮುಖ್ಯ. ಈ ಕಾರಣದಿಂದ ಬೇರೆ ಬೇರೆ ಕಡೆಗಳಿಂದ ಆಕ್ಸಿಜನ್ಗಳು ದಾನ ರೂಪದಲ್ಲಿ ಬರ್ತಾ ಇವೆ.